ಬಂಟ್ವಾಳದ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ವಿಎನ್ಆರ್ ಗೋಲ್ಡ್ನ ವತಿಯಿಂದ ವೃತ್ತಿ ಹಾಗೂ ಪ್ರವೃತ್ತಿ ಜೀವನದಲ್ಲಿ ವಿಶೇಷ ಸಾಧನೆಗೈದ ಸಾಧಕರಿಗೆ ಅಭಿನಂದನಾ ಸಮಾರಂಭವು ಬಂಟ್ವಾಳದ ವಿಎನ್ಆರ್ ಗೋಲ್ಡ್ನ ಹಿಂಭಾಗದ ಪ್ರಾಂಗಣದಲ್ಲಿ ಅದ್ದೂರಿಯಾಗಿ ಜರುಗಿತು. ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಎಂಬ ಹೆಸರು ಪಡೆದುಕೊಂಡಿರುವ ವಿಎನ್ಆರ್ ಗೋಲ್ಡ್ನ ವತಿಯಿಂದ ವೃತ್ತಿ ಹಾಗೂ ಪ್ರವೃತ್ತಿ ಜೀವನದಲ್ಲಿ ವಿಶೇಷ ಸಾಧನೆಗೈದ ಸಾಧಕರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವು ಬಂಟ್ವಾಳದ ವಿಎನ್ಆರ್ ಗೋಲ್ಡ್ನ ಹಿಂಭಾಗದ ಪ್ರಾಂಗಣದಲ್ಲಿ ಸಂಭ್ರಮದಿಂದ ನಡೆಯಿತು. ಇನ್ನು ಕಾರ್ಯಕ್ರಮವನ್ನು ವಿಎನ್ಆರ್ ಗೋಲ್ಡ್ನ ಮಾಲಕರಾದ ನಾಗೇಂದ್ರ ಬಾಳಿಕ ದಂಪತಿ ದೀಪ ಪ್ರಜ್ವಲಿಸಿದರು. ಈ ಸಂದರ್ಭ ನಾಗೇಂದ್ರ ಬಾಳಿಕ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ತಾವು ಮಾಡುವ ಕೆಲಸದ ಜೊತೆಗೆ ಸಮಾಜಮುಖಿ ಕಾರ್ಯಗಳನ್ನು ಮಾಡಿದಾಗ ವ್ಯಕ್ತಿ ಸಮಾಜದಲ್ಲಿ ಗುರುತಿಸಲ್ಪಡುತ್ತಾನೆ ಎಂದರು. ಗಡಿಯಲ್ಲಿ ಸೈನಿಕರು, ದೇಶದೊಳಗೆ ಪೊಲೀಸರು ಇಲ್ಲದೆ ಹೋದರೆ ನಾವು ನೆಮ್ಮದಿಯಿಂದ ಜೀವನ ನಡೆಸಲು ಸಾಧ್ಯವಿಲ್ಲ. ಮುಂದಿನ ಯುವ ಸಮಾಜ ಇಂತಹ ಮಾದರಿ ಕಾರ್ಯವನ್ನ ಮಾಡಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದರು. ಇವತ್ತು ನಾನು ಈ ಊರಿಗೆ ಏನು ಕೊಡ್ತಾ ಇದ್ದೇನೆ, ಕೆರೆ ನೀರನ್ನು ಕೆರೆಗೆ ಏನು ಚೆಲ್ತಾ ಇದ್ದೇನೆ. ನನ್ನ ಫೀಲ್ಡು ನನ್ನ ಕ್ಷೇತ್ರ ಅಂತ ಹೇಳಿದರೆ ಚಿನ್ನದ ವ್ಯಾಪಾರದ ಕ್ಷೇತ್ರ. ಅದೇ ಬೇರೆ ಬೇರೆ ಕ್ಷೇತ್ರದಲ್ಲಿ ದುಡಿದವರಿದ್ದಾರೆ ಈ ಊರಿನಲ್ಲಿ. ಈ ಊರಿನಲ್ಲಿ ಹುಟ್ಟಿ ಬೆಳುವಾಗ ನಾನು ಏನು ತೆಕೊಂಡು ಬಂದವನಲ್ಲ, ಈ ಊರಿನಿಂದಲೇ ಪಡ್ಕೊಂಡಿದ್ದೇನೆ. ಈ ಊರಿಗೆ ಬಿಟ್ಟು ಹೋಗುವಂಥದ್ದೆಲ್ಲ ಏನಿದ್ರು. ಆದ್ದರಿಂದ ನಾನು ಈ ಊರಿಗೆ ಏನು ಕೊಡುಗೆ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ, ಈ ನಾನಾ ಕ್ಷೇತ್ರದಲ್ಲಿ ದುಡಿದಂತಹ ಬಹಳವಾದ ವ್ಯಕ್ತಿಗಳು ಇಲ್ಲಿದ್ದಾರೆ. ಒಳ್ಳೆ ಮನಸ್ಸಿನ ವ್ಯಕ್ತಿಗಳಿದ್ದಾರೆ. ಉದಾಹರಣೆಗೆ ಹೇಳುವುದಂತ ಹೇಳಿದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಆರಕ್ಷಕರು, ಆ ಡಿಪಾರ್ಟ್ಮೆಂಟ್ನಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಮರೆತು ದಿನದ 24 ಗಂಟೆಯು 365 ದಿವಸವೂ ದುಡಿದು ಯಾವುದೇ ಅವರಿಗೆ ಒಂದು ಪ್ರಶಂಸೆ ಸಿಗದೆ, ಯಾವುದೇ ಒಂದು ಪುರಸ್ಕಾರ ಸಿಗದೆ ಮಾಡುವಂಥ ಕೆಲಸದಲ್ಲಿ ಅವರನ್ನು ಇವತ್ತು ನಾನು ಗುರುತಿಸಬೇಕು. ಇದೇ ವೇಳೆ ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಸಾ ಅವರ ಹುಟ್ಟುಹಬ್ಬ ಆಚರಿಸಲಾಯಿತು. ಇನ್ನು ಸಭಾಧ್ಯಕ್ಷತೆ ವಹಿಸಿದ್ದ ಬಂಟ್ವಾಳ ಉಪವಿಭಾಗದ ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಸಾ ಅವರು ಮಾತನಾಡಿ, ಪೊಲೀಸರು ಸಮಾಜದೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ತನ್ನ ಕರ್ತವ್ಯ ಅವಧಿಯಲ್ಲಿ ವಿವಿಧ ಜವಾಬ್ದಾರಿಗಳನ್ನು ಬಂಟ್ವಾಳದಲ್ಲಿ ನಿರ್ವಹಿಸಿದ್ದು ಉತ್ತಮ ಅಡಿಪಾಯ ಸಿಕ್ಕಿದೆ ಎಂದು ಹೇಳಿದರು. ಹಿಂದಿನಿಂದ ಬಂದಿರುವ ಒಂದು ಸೂಕ್ಷ್ಮ ಪ್ರದೇಶ ಅನ್ನೋದು ಅದು ಅಳಿಸ್ಕೋಬೇಕಂತ ಹೇಳಿ ನನ್ನ ಟೀಮು ಹಗಲು ರಾತ್ರಿ ಕೆಲಸ ಮಾಡ್ತದೆ. ಅದರಿಂದ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದಿಸ್ತೇನೆ. ಅದೇ ರೀತಿ ಡಾಕ್ಟರ್ ಸುರೇಂದ್ರ ನಾಯ್ಕರವರು, ಅವರೂ ಸಹ ಭಾಳ ಹತ್ತಿರದಿಂದ ನೋಡಿದನು. 2003 ನಾನು ಸರ್ಕಲ್ಲಿದ್ದಾಗ ಭಾಳಷ್ಟು ಸಮಸ್ಯೆಗಳಿತ್ತು. ನಮ್ಮ ಡಾಕ್ಟರ್ ಸಂಬಂಧ ಒಳ್ಳೆ ರೀತಿಯಲ್ಲಿದ್ದರೆ ನಾಳೆ ಆರೋಪಿಗೆ ಶಿಕ್ಷೆ ಖಂಡಿತ. ಅದರಿಂದ ಪ್ರತಿಯೊಂದು ಘಟನೆ ಆದಾಗ ನಾನು ಅವ್ರ ಹತ್ರ ಹೋಗಿ ಮಾತಾಡ್ತಿದ್ದೆ. ಭಾಳ ಸೌಮ್ಯ ವ್ಯಕ್ತಿ, ತುಂಬ ಪೊಲೀಸ್ ಇಲಾಖೆಗೆ ಸಹಕರಿಸಿದ್ದಾರೆ. ಅದೇ ರೀತಿ ಯಾರೋ ನನ್ನ ಪೇಷಂಟ್ಗಳು ಯಾರಾದರೂ ವಿಚಾರಿಸಿದರೆ ಅವ್ರು ಹೇಳ್ತಾರೆ, ಅಲ್ಲಿ ಹೋಗಿ ಕೂತ್ರೆ ಸಾಕು, ನಮಗೆ ಅರ್ಧ ಗುಣ ಆಗುತ್ತೆ, ಕಾಯಿಲೆಗಳು ಅರ್ಧ ಗುಣ ಆಗ್ತವೆ. ಅದು ಹೀಗೆಲ್ಲ ಹೇಳ್ತಿದ್ರು. ಖಂಡಿತವಾಗಿಯೂ ಅವರೆಲ್ಲರ ಆಶೀರ್ವಾದ ಡಾಕ್ಟರ್ ಮೇಲೆ ಇರ್ತದೆ. ಇದೇ ವೇಳೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ವೃತ್ತ ನಿರೀಕ್ಷಕ ಟಿಡಿ ನಾಗರಾಜ್, ವೈದ್ಯ ಡಾಕ್ಟರ್ ಸುರೇಂದ್ರ ನಾಯಕ್, ಜಿಲ್ಲಾ ಅಪರಾಧ ಪತ್ತೆ ದಳದ ಉದಯ್ ರೈ, ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಅರ್ಜುನ್ ಭಂಡಾರ್ಕರ್ ಅವರನ್ನು ಸನ್ಮಾನಿಸಲಾಯಿತು. ನಿಮ್ಮನೆ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ.
ಸನ್ಮಾನಕ್ಕೆ ಉತ್ತರಿಸಿದ ಟಿಡಿ ನಾಗರಾಜ್ ಅವರು, ನಾಗರಿಕರ ಸಹಕಾರ ಇಲ್ಲದೆ ಪೊಲೀಸರಿಗೆ ಯಾವುದೇ ಸಾಧನೆ ಮಾಡಲು ಸಾಧ್ಯವಿಲ್ಲ. ಕೋಮು ಸೂಕ್ಷ್ಮ ಪ್ರದೇಶವಾಗಿರುವ ಬಂಟ್ವಾಳದಲ್ಲಿ ಕೆಲಸ ಮಾಡುವುದು ಸವಾಲಾಗಿದ್ರೂ ಕೂಡ ತನ್ನ ಪ್ರೊಬೇಷನರಿ ಬಂಟ್ವಾಳದಲ್ಲಿ ಆರಂಭಿಸಿರುವುದರಿಂದ ಬಂಟ್ವಾಳ ನನ್ನ ಮೆಚ್ಚಿನ ಊರಾಗಿದೆ ಎಂದರು. ಅಧಿಕಾರಿಗೆ ಅಥವಾ ಇಲಾಖೆಗೆ ನಾಗರಿಕರ ಒಂದು ಸಹಕಾರ ಇಲ್ಲದೆ ಹೋದರೆ ಯಾವ ಸಾಧನೆ ಇರಲಿ, ಯಾವ ಪದಕವನ್ನು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಥವಾ ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅತಿ ಮುಖ್ಯವಾಗಿ ಪ್ರತಿಯೊಬ್ಬ ಸಮಾಜ ಸೇವೆ ಮಾಡ್ತಕ್ಕಂಥ ಅಥವಾ ಇಲಾಖಾ ಸೇವೆಯಲ್ಲಿರ್ತಕ್ಕಂಥ ಯಾವುದೇ ಅಧಿಕಾರಿಗೆ ಸಾಧನೆ ಮಾಡಬೇಕು ಅಂತಂದರೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ. ಬಂಟ್ವಾಳ ಅಂತಕ್ಕಂಥದ್ದು ಇಲ್ಲಿ ವೇದಿಕೆಯಲ್ಲಿದ್ದಾರೆ, ನಮ್ಮ ಚಲುವಾಸ್ ಸರ್ ಇದ್ದಾರೆ, ನಮ್ಮ ಅಧಿಕಾರಿಗಳಿದ್ದಾರೆ ಮತ್ತು ನಮ್ಮ ವ್ಯಾಲೆಂಟೈನ್ ಸರ್ ಎಲ್ಲ ಇದ್ದಾರೆ. ತಾವು ಕೇಳ್ಬೋದು, ಈ ಜಿಲ್ಲೆಯಿಂದ ಹೊರಗಿನ ವ್ಯಕ್ತಿಗಳಲ್ಲಿ ಅಥವಾ ಇಲಾಖೆಯಲ್ಲಿ ಅಧಿಕಾರಿಗಳಲ್ಲಿ ಅಥವಾ ಪತ್ರಿಕಾ ಮಾಧ್ಯಮದಲ್ಲಿರ್ಬೋದು, ಬಂಟ್ವಾಳ ಅಂತಕ್ಕಂಥದ್ದು ಭಾರಿ ಚಾಲೆಂಜಿಂಗ್, ದ ಅನ್ವಾಂಟೆಡ್, ದ ಮೋಸ್ಟ್ ಕಮ್ಯುನಲಿ ಸೆನ್ಸಿಟಿವ್ ಸರ್ಕಲ್ ಇನ್ ದ ಸ್ಟೇಟ್. ನಾಗೇಂದ್ರ ಬಾಳಿಗ ಅವರ ಮಾತೃಶ್ರೀ ರಮಣಿ ವಿ ಬಾಳಿಕ, ನಾಗೇಂದ್ರ ಬಾಳಿಗ ಪತ್ನಿ ವಿದ್ಯಾ ಎನ್ ಬಾಳಿಕ, ನಗರ ಠಾಣಾ ವೃತ್ತ ನಿರೀಕ್ಷಕ ಚೆಲ್ವರಾಜ್, ನಗರ ಠಾಣಾ ಎಸ್ಐ ಅವಿನಾಶ್ ಗೌಡ, ಗ್ರಾಮಾಂತರ ಎಸ್ಐ ಪ್ರಸನ್ನಕ್ಕಿ, ಸಂಚಾರಿ ಎಸ್ಐ ರಾಜೇಶ್, ವಿಟ್ಲ ಪೊಲೀಸ್ ಠಾಣೆಯ ಎಸ್ಐ ವಿನೋದ್ ರೆಡ್ಡಿ, ಪುಂಜಾಲ್ಕಟ್ಟೆ ಎಸ್ಐ ಸೌಮ್ಯ ಸೇರಿದಂತೆ ಹಲವು ಮಂದಿ ಭಾಗವಹಿಸಿದ್ರು. ನಾಗೇಂದ್ರ ಬಾಳಿಗ ಅವರ ಪುತ್ರ ಅಜಯ್ ಬಾಳಿಗ ಸ್ವಾಗತಿಸಿದ್ರು. ಮಂಜು ವಿಟ್ಲ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.